ಈಗ ಹುಲಿ ವೇಷ ಹಾಕಿದಾಗ ಈ ಮೈ ಮೇಲೆ ಹುಲಿ ಬರ್ತದೆ ಅಂತ ಹೇಳಿ ಅಂದರೆ ಎಂತ ಗೊತ್ತಿಲ್ಲ, ನಾವು ಹುಲಿವೇಷ ಹಾಕಿದ ಮೇಲೆ ನಾವು ಒಂದು ಪೇಂಟರಿಗೆ ಅದು ಪೇಂಟ್ ಸರಿ ಇಲ್ಲ, ಸಾಸವರಿಗೆ ಅದು ಸರಿ ಇಲ್ಲ, ಅವ ಹಾಗೆ ಒಂದು ಅದನ್ನು ಹೀಯಾಳಿಸಿದರೆ ಅದರ ಪರಿಕರಣಗಳನ್ನು ಹೀಯಾಳಿಸಿದರೆ ಬರ್ತದೆ. ಎಂತ ಗೊತ್ತಿಲ್ಲ, ನಮ್ಮಲ್ಲಿ ಒಬ್ಬನಿಗೆ ಬಂದಿದೆ, ನನಗೆ ಒಂದು ದಿನ ವೇಸ್ಟ್ ಆಗಿದೆ, ಆಗ 2 ದಿನ ಹಾಕಿದ್ರಿಂದ ಆಯಿತು. ಎಂತ ಗೊತ್ತಿತ್ತು, ನಾನು ಪೊಳಲಿಯಿಂದ ಒಂದು ನನಗೆ ಆಗಿನ ಕಾಲದಲ್ಲಿ ಎಷ್ಟು 40 ವರ್ಷಕ್ಕಿಂತ ಮುಂಚೆ ಒಂದು ನನ್ನ ಅಣ್ಣ ಮತ್ತು ನಾನು ಅವರು ಒಬ್ಬರು ಹೋಗಿ ತಂದರು ಒಂದು ಅದು ಅಲ್ಲಿ ಅದು ಕಾರ್ಣಿಕದು, ಅದಕ್ಕೆ ಯಾರ ಬೈದರು, ಅವನಿಗೆ ಹುಲಿವೇಷದವ ಬೈದ, ಅದು ಒಳ್ಳೆಯದಿಲ್ಲ ಅಂತ, ಆಗ ಹಿಡಿದಿದ್ದಾರೆ ಅವನನ್ನು. ಮತ್ತು ನಿಜವಾಗ್ಲೂ ಹುಲಿವೇಷದಲ್ಲಿ ಆ ಥರ ಆವೇಶಗಳು ಬರ್ತದೆ ಕೆಲವು ಸಾರಿ. ಮತ್ತು ಎಂತ ಗೊತ್ತಿಲ್ಲ, ಈ ಪಿಲಿ ಚಾಮುಂಡಿ ಅಂತ ಹೇಳ್ತಾರೆ, ಹೌದು, ಅಲ್ಲಿ ನಾವು ಕುಣಿಬಾರ್ದು. ಈಗ ನಾವು ನಡೆದುಕೊಂಡು ಹೋಗುವಾಗ ದಾರಿಯಲ್ಲಿ ಒಂದು ದೈವಸ್ಥಾನ ಸಿಗ್ತದೆ, ಅದರ ಎದುರಿಗೆ ಅಲ್ಲಿ ಒಂದು ಇದು ಇರ್ತದೆ, ಎಂತ ಗೊತ್ತೇ, ನಮ್ಮ ಪಿಲಿ ಚಾಮುಂಡಿದು ಇರ್ತದೆ, ಅಲ್ಲಿ ನಲಿಬಾರ್ದಿಲ್ಲ. ಮತ್ತು ಈಗ ಹೇಳ್ತಾರೆ ಕುಂಪಾಲರಲ್ಲಿ ಅಂತ, ಕುಂಪಾಲರಲ್ಲಿ ಒಂದು ಹುಲಿವೇಷವೇ ಇಲ್ಲ, ಹಾಕ್ಬಾರ್ದು, ಅಲ್ಲಿ ಹೋಗಲಿಕ್ಕೆ ಇಲ್ಲ. ಯಾಕೆ? ಅಲ್ಲಿಯ ಕಟ್ಟುನಿಟ್ಟು ಅಲ್ಲಿ ತುಂಬ ಜನ ಹೋಗಿ ಇದು ಏನೆಲ್ಲ ಆಗಿದೆ ಅಂತೆ. ಕುಂಪಾಲ ಅಂತ ಒಂದು ತೊಕ್ಕೊಟ್ಟಿನ ಆಚೆ ಉಂಟು, ಅಲ್ಲಿ ಹುಲಿವೇಷ ಹೋಗ್ಲಿಕ್ಕೆ ಇಲ್ಲ ಅಲ್ಲಿಗೆ. ಹಾಗೆ ಒಬ್ಬ ಮೊನ್ನೆ 2-4-5 ವರ್ಷಕ್ಕಿಂತ ಮುಂಚೆ ಆಚೆ ಹಾಕಿ ರಾತ್ರಿ ಹೋಗಿ ಅವನ ದಾರಿಯೇ ಅದು ಬಾವಿಗೆ ಬಿದ್ದಿದ್ದಾನೆ. ಈ ಗದ್ದೆಯಲ್ಲಿ ಒಂದು ಹೊಂಡ ಇರ್ತದಲ್ಲ ಅಂತ ಒಂದು ಬಾವಿಗೆ.